ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನ ಅಂಬೆಗಾಲಿಡುವ ಕೂಸು ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬುಟ್ಟಿಯಾಡಿ ತಿರುಗೇಟು ನೀಡಿದ್ದಾರೆ. ಅಂಬೆಗಾಲಿಡುವಾಗಲೇ ಕಂಸನನ್ನ ಶ್ರೀಕೃಷ್ಣ ಸಂಹಾರ ಮಾಡಿದ್ದ ಅಂತ ಸಿದ್ದರಾಮಯ್ಯ ಅವರು ನೆನಪಿಸಿಕೊಳ್ಳಲಿ ಅಂತ ಅವರು ಹೇಳಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ವಿಧಾನಸಭಾ ಕ್ಷೇತ್ರ ಉಪಚುನಾವಣಾ ಪ್ರಚಾರದ ವೇಳೆ ಕಿಶೋರ್ ಕುಮಾರ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಸಂಡೂರು ವಿಧಾನಸಭಾ ಕ್ಷೇತ್ರದ ಹಲವೆಡೆ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದ ಕಿಶೋರ್ ಕುಮಾರ್ ಅವರು ನಿನ್ನೆ ಮಾಧ್ಯಮಗಳ ಜೊತೆ ಮಾತನಾಡಿ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರದ ಭ್ರಷ್ಟಾಚಾರಗಳ ಬಗ್ಗೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ರಾಕ್ಷಸಿ ಮನೋಭಾವ ಇದ್ದು ಅದನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೂಕ್ತ ವ್ಯಕ್ತಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಹಿಂದೂ ಸಮಾಜ ಒಗ್ಗಟ್ಟಿನಿಂದ ನಿಲ್ಲಲಿದ್ದು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ತಕ್ಕ ಪಾಠವನ್ನ ಜನತೆ ನೀಡಲಿದ್ದಾರೆ ಅಂತ ಹೇಳಿದ್ದಾರೆ. ವಿಜಯೇಂದ್ರಣ್ಣನವರು ಈ ರಾಜ್ಯದ ಅಧ್ಯಕ್ಷರು ಬಿಜೆಪಿ ಇನ್ನು ಇಲ್ಲಿ ತನಕ ಅವರು ಚಡಪಡಿಸಿದ ಸಿದ್ದರಾಮಯ್ಯ ಅಂದ್ರೆ ಈ ರಾಜ್ಯದ ಅಧ್ಯಕ್ಷರನ್ನ ಅಂಬೆಗಾಲಿಕ್ತಾರೆ ಅಂತಂದ್ರು. ಅವರಿಗೆ ಏನು ಗೊತ್ತಿಲ್ಲ ಅಂತ ಅನ್ನೋದು ಈ ಅಂಬೆಗಾಲಿಕ್ಕೋ ಸಮಯದಲ್ಲೇ ಸಿದ್ದರಾಮಯ್ಯ ಇಷ್ಟು ಹೆದರಿದ್ರೆ ಆ ಮೂಢ ಹಗರಣದ 10 ದಿವಸ ಪಾದಯಾತ್ರೆ ನಾನು ಕೂಡ ಭಾಗವಹಿಸಿದ್ದೆ. ನಾನನ್ನೋದು ಇಲ್ಲಿ ರಾಕ್ಷಸ ವರ್ಗ ಮತ್ತೆ ದೇವ ವರ್ಗ ಎರಡು ಇರುವಂತದ್ದು. ಶ್ರೀಕೃಷ್ಣ ಪರಮಾತ್ಮ ತನ್ನ ಸಣ್ಣ ಮಗು ಇನ್ನೂ ಕೂಡ ಹಾಲ್ಗಲ್ಲ ಹಸುರೆ ತಾಯಿಯ ಎದೆ ಹಾಲು ಕುಡಿಯುವ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಪೂತನಿಯ ಸಂಹಾರ ಮಾಡಿದ್ದು, ಅದೇ ರೀತಿ ಇಲ್ಲಿರ್ತಕ್ಕಂಥ ರಾಕ್ಷಸಿ ಗುಣವನ್ನು ಪಡ್ಕೊಂಡಂತ ಕಾಂಗ್ರೆಸ್ ಸರ್ಕಾರ ಅದನ್ನ ಧ್ವಂಸ ಮಾಡಲಿಕ್ಕೆ ದಮನ ಮಾಡಲಿಕ್ಕೆ ವಿಜಯೇಂದ್ರನ ನೇತೃತ್ವದಲ್ಲಿ ಇಡೀ ಸಮಾಜ ಒಟ್ಟಾಗುತ್ತೆ. ಅಷ್ಟೇ ಅಲ್ಲ, ಯಾರೆಲ್ಲ ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ರು, ಯುವಕರು ಪ್ರಾಣತ್ಯಾಗ ಮಾಡಿದ್ದಾರೆ. ಚಂದ್ರಶೇಖರ್ ಆಜಾದ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಸುಖದೇವ್ ಇರ್ಬೋದು, ರಾಜ್ಗುರು ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಇವರೆಲ್ಲರ ಪ್ರಾಣತ್ಯಾಗ ಆದದ್ದು ಈ ದೇಶಕ್ಕೋಸ್ಕರ ಬಲಿದಾನ ಆದದ್ದು. ನಾನು ಅನ್ನೋದು ಇವತ್ತು ಆ ದೇಶವನ್ನು ಉಳಿಸ್ಲಿಕ್ಕೆ ಅದೆಷ್ಟೋ ಪುಣ್ಯಾತ್ಮರು ಪ್ರಾಣತ್ಯಾಗ ಮಾಡಿದ್ರೆ ಈ ದೇಶವನ್ನು ಮಾರಲಿಕ್ಕೆ ಹೊರಟಿದೆ. ವಕ್ಫಿನ ಮುಖಾಂತರ ಈ ದೇಶದ ಈ ರಾಜ್ಯದ ಭೂಮಿಯನ್ನು ಮಾರಲಿಕ್ಕೆ ಹೊರಟಂತ ಕಾಂಗ್ರೆಸ್ಸಿಗೆ ಈ ಸಂಡೂರು ಉಪಚುನಾವಣೆಯಲ್ಲಿ ಎಲ್ಲ ಜನರು ಸೇರಿ ಸರಿಯಾದ ಉತ್ತರವನ್ನು ಕೊಡಲಿಕ್ಕಿದ್ದಾರೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಬಿಜೆಪಿ ಅಭ್ಯರ್ಥಿ ಬಂಗಾರ ಹನುಮಂತ ಅವರನ್ನ ಅವರ ಕ್ರಮ ಸಂಖ್ಯೆ 2ಕ್ಕೆ ಕಮಲದ ಗುರುತಿಗೆ ಬಟನ್ ಒತ್ತು ಮುಖಾಂತರ ಅತ್ಯಂತ ಹೆಚ್ಚಿನ ಬಹುಮತ ಗೆಲ್ಲಿಸಬೇಕು. ಆ ಮುಖಾಂತರ ಇಡೀ ರಾಜ್ಯದಲ್ಲಿ ಒಂದು ರಣಕಹಳೆ ಹುಟ್ಟಬೇಕಾಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಇಡೀ ಸಮಾಜ ಒಟ್ಟಾಗಿ ಅವರಿಗೆ ಶಕ್ತಿ ತುಂಬ ಕೆಲಸ ಮಾಡಬೇಕಾಗಿದೆ.